ಅಂಚನೆ ಈ ಏರಿಯಾದಕ್ಕಲು ಪಾವೂರು ನಾಗರಿಕ ಸಮಿತಿ ಪಂಡದೊಂಚಿ ಕಮಿಟಿ ಮಲ್ತೇರು ಅಂಚನೆ ಕೆಲವದಕ್ಕಲು ಐಟ್ ಓಟು ಗುಂತಿನ ಬೈಕಿ 4 ಜನ ಗೆಂದಿದ್ದೇರು ನಾಗರಿಕ ಸಮಿತಿ ದಕ್ಕಲು ಅಕ್ಲೆಗೆ ಎಂಕಲು ಸೋಲ್ ಮೇಲನ್ನು ಸಂದಾವಲ್ಲ ಕೈ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದಿಸೋಣ. ಶ್ರೀಯುತ ವಲೆರಿಯನ್ ಡಿಸೋಜ ಇವರು 5ನೇ ವಾರ್ಡಿನಿಂದ ಚೊಚ್ಚಲ ಜಯವನ್ನು ಸಾಧಿಸಿದ್ದಾರೆ. ಕೈ ಚಪ್ಪಾಳೆಯೊಂದಿಗೆ ಅವರಿಗೆ ನಾವು ಅಭಿನಂದಿಸುತ್ತೇವೆ. ಹಾಗೆಯೇ ಶ್ರೀಮತಿ ಚಂದ್ರಾವತಿ ಅವರು 5ನೇ ವಾರ್ಡಿನಿಂದ ಜಯಗಳಿಸಿದ್ದಾರೆ. ಹಾಗೂ ದಯಾನಂದ ಪೂಜಾರಿ ಅವರು 2ನೇ ವಾರ್ಡಿನಿಂದ ಹಾಗೂ ಕುಮಾರಿ ಮಮತಾರವರು 2ನೇ ವಾರ್ಡಿನಿಂದ. ಈಗ ಈ 4 ಸದಸ್ಯರಿಗೆ ಗೆಲುವನ್ನು ಸಾಧಿಸಿದವರಿಗೆ ಸನ್ಮಾನಿಸುವ ಕಾರ್ಯಕ್ರಮ. ಒಬ್ಬೊಬ್ಬರಿಗೆ ನಾವು ವೇದಿಕೆಗೆ ಬರಮಾಡಿಕೊಳ್ಳುತ್ತೇವೆ ಹಾಗೂ ಸನ್ಮಾನಿಸಲಿಕ್ಕೆ ಕೆಲವು ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಅವರ ಹೆಸರನ್ನು ಸೂಚಿಸುವಾಗ ಅವರು ಈ ವೇದಿಕೆಗೆ ಬರಬೇಕೆಂದು ತಮ್ಮಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ಮಗಚನು ಪಾವೂರು ಗ್ರಾಮ ನಾಗರಿಕ समिती म्हणली एक समिती कर्ण या पोटींच्या पंचायत इलेक्शन अंत 4 जणांनी जीक आपणायल्या तांकां आमी उल्हास पटयता. तांच्या पैकी एकलो आसा यागरसो या कुटुंबाचो सजांग केल्लो वलेरियन डिसोजा. तांच्या सांगाता मनेस्तेन चंद्रावती सांगतास मनेस्त दयानंद पुजारी आणि कुमारी ममता या 4 जणांनी जीक आपणायल्या. तांकां आता आमी ಉಲ್ಲಾಸಂಜೆ ಕಾರ್ಯ ಹಂಗಸರ್ ಸಲನ್ ವರ್ತಾವ್ ಸನ್ಮಾನಿಸುವ ಕಾರ್ಯಕ್ರಮವನ್ನು ಈಗ ನಾವು ಆರಂಭಿಸಲಿದ್ದೇವೆ. ಪ್ರಪ್ರಥಮವಾಗಿ ನಾನು ವೇದಿಕೆಗೆ ಬರಮಾಡಿಕೊಳ್ಳುತ್ತೇನೆ ಶ್ರೀ ದಯಾನಂದ ಪೂಜಾರಿರವರು. ಕೈ ಚಪ್ಪಾಳೆಯೊಂದಿಗೆ ದಯಾನಂದರ್ ಈ ವೇದಿಕೆಗೆ ಬರಡು ಬಂಡದು ಎರಡನೇ ಕೇಳೊಂದಿಲ್ಲೇ ದಯಾನಂದರವರನ್ನು ಸನ್ಮಾನಿಸಲಿಕ್ಕೆ ವೇದಿಕೆಗೆ ಬರಮಾಡಿಕೊಳ್ಳುತ್ತೇನೆ. ಶ್ರೀಯುತ TH ಅಬ್ಬಾಸ್, ಶ್ರೀಯುತ ಸೀನಾ ಪೂಜಾರಿ, ಅಶ್ಫಾಕ್ ಕಿನೋಳಿ ಹಾಗೂ ಸೋಮನಾಥೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿಯ ಮುಖ್ಯಸ್ಥರಾದ ಶ್ರೀಯುತ ಗೋಪಾಲ್ ಶೆಟ್ರು ವೇದಿಕೆಗೆ ಬರಮಾಡಿಕೊಳ್ತೇವೆ. ಕೈ ಚಪ್ಪಾಳೆ. ಕಾಂಗ್ರಾಚುಲೇಷನ್ಸ್, ಅಭಿನಂದನೆಗಳು. ಹೇಗೆ ಪಂಚಾಯತ್ ಇಲೆಕ್ಷನ್ ಅಲ್ಲಿ ತಾವು ಗೆದ್ದಿದ್ದೀರಾ, ಜೀವನದಲ್ಲಿ ಗೆಲುವನ್ನು ಸಾಧಿಸಿ ಯಾವುದೇ ಕಷ್ಟ ಸಂಕಷ್ಟ ಬಂದಾಗ ಅದನ್ನು ಎದುರಿಸಿ ಗೆಲುವಿನ ಹೆಜ್ಜೆ ನಿಮ್ಮದಾಗಲಿ ಎಂದು ನಾವು ಹಾರೈಸುತ್ತೇವೆ. ಶಾಲು ಹೊದಿಸಿ ಫಲಪುಷ್ಪ ನೀಡಿ ನೆನಪಿನ ಕಾಣಿಕೆ ನೀಡಿ ಗೌರವವನ್ನು ನಾವು ಸಲ್ಲಿಸುತ್ತೇವೆ. ತಾಟಿಪೊಟ್ಟುಗ ವಿಶ್ಮಲ್ಪುಗ ಅಭಿನಂದನೆ ಸಲ್ಲಿಸೋ मग जन दाळिया भेटून आम्ही उल्हास पटवूया, सर बरें आशवूया. ಸನ್ಮಾನ ಸ್ವೀಕರಿಸಿದವರಿಗೆ ಹಾಗೂ ಸನ್ಮಾನಿಸಿದವರಿಗೆ ವಂದನೆಗಳು ಸೋಲ್ಮೆಲು. ಹಾಗೆ ಕೈ ಚಪ್ಪಾಳೆ. ಮಸ್ತ್ ಪೊಂಜವನಕಲುಲ್ಲೇರು ಪೊಂಜ ಒಂಜಿ ಸ್ಟೇಜಿಗೆ ಬಂದಾಗ ಎದುರು ಬಂದಾಗ ನಿಕಲ್ ತಾಟಿ ಪಟ್ಟೋಡು ಜೋರುಡು ತಾಟಿ ಪಟ್ಟೋಡು. ಇವರಿಗೆ ಸನ್ಮಾನಿಸಲು ವೇದಿಕೆಗೆ ಬರ್ತಾರೆ ಗ್ಲಾಡಿಸ್ ಡಿಸೋಸಾ, ಮರಿಯಾ, ವೇಣುಗೋಪಾಲ ಹಾಗೂ ರೊನಾಲ್ಡ್ ಡಿಸೋಸಾ. ಮಾಲಾರ್ಪಣೆ ಹಾಗೂ ಶಾಲು ಹೊದಿಸಲಿಕ್ಕೆ ಮಹಿಳೆಯರು ನಮ್ಮೊಂದಿಗಿದ್ದಾರೆ ವೇದಿಕೆಯಲ್ಲಿ. ಕೈ ಚಪ್ಪಾಳೆ. ग्लॅडिस पहिले मुखारी पळे फोटोग्राफर आके मरिया
ನಮ್ಮೊಂದಿಗೆ ಮಾಧ್ಯಮ ಮಿತ್ರರಿದ್ದಾರೆ, ಅವರಿಗೂ ನಾವು ಆತ್ಮೀಯ ಸ್ವಾಗತವನ್ನು ಕೋರುತ್ತೇವೆ. ಹೊಸ ಕುರಾಲ್ ಟಿವಿ ಚಾನೆಲ್ನಲ್ಲಿ ಇಂದಿನ ಕಾರ್ಯಕ್ರಮವನ್ನು ನೀವು ಇನ್ನು ಕೆಲವೇ ಕ್ಷಣಗಳಲ್ಲಿ ವೀಕ್ಷಿಸಬಹುದು. ಇವರಿಗೆ ಸನ್ಮಾನಿಸಲು ವೇದಿಕೆಗೆ ಬರಮಾಡಿಕೊಳ್ಳುತ್ತೇನೆ ವಿನೀಶ ಮರಿಯಾ, ಶ್ರೀಯುತ ಲಕ್ಷ್ಮಣ, ಶ್ರೀಯುತ ವಿಲ್ಸನ್ ಲೋಬೋ, ಶ್ರೀಯುತ ವಾಲ್ಟರ್ ಲೋಬೋ, ಶ್ರೀಮತಿ ಐರಿನ್ ಲೋಬೋ. ವಾಳೆಯ ಮುಖ್ಯಸ್ಥರಿದ್ದಾರೆ ನಮ್ಮೊಂದಿಗೆ. ಈ ವಾಳೆಯ ಮುಖ್ಯಸ್ಥರು ಜೆರಾಲ್ಡ್ ಬ್ರ್ಯಾಕ್ಸ್, ತಾವು ವೇದಿಕೆಗೆ ಬರುವುದು ಸನ್ಮಾನಿಸಲು. ಯಾವಡ ಗುರುಕರಾಮ್ Nova Suzala, ay lawaras takami sor pare maktaw. ನೆಕ್ಸ್ಟ್ ಇಯರ್ ವೇದಿಕೆಗೆ ಬರ್ಪುನ ಜೋರಾಗಿ ಕೈ ಚಪ್ಪಳೆಯೊಂದಿಗೆ ವಿಸಿಲೊಂದಿಗೆ ವಲೆರಿಯನ್ ಡಿಸೋಜಾ ವೇದಿಕೆಗೆ ವಲ್ಯಾಗೆ ಸನ್ಮಾನಿಸಲು ಶ್ರೀಯುತ ಚಂದ್ರಾಸ್ ಪೂಂಜಾ, ಶ್ರೀ ಸೋಮನಾಥೇಶ್ವರ ದೇವಸ್ಥಾನದ ಮುಖ್ಯಸ್ಥರು, ಆಡಳಿತ ಮುಖ್ಯಸ್ಥರು ನಜೀರ್, ಶ್ರೀಮತಿ ಜಸಿಂತ ಲೋಬೋ, ಶ್ರೀ ವಿನ್ಸೆಂಟ್ ಡಿಸೋಜಾ ಧರ್ಮತೋಟ, ಶ್ರೀ ವಿನ್ಸೆಂಟ್ ಡಿಸೋಜಾ ಧರ್ಮತೋಟ. ವಿಲ್ಸನ್ ಲೋಬರ್ ಅವರು ನಮ್ಮೊಂದಿಗಿದ್ದಾರೆ. ಕ್ರಿಸ್ಟಲ್ ಕನ್ಸ್ಟ್ರಕ್ಷನ್ ಇದರ ಮಾಲಕರು. ಈ ಮನೆಯ ಮೇಲಿನ ಅಂತಸ್ತಿನ ಕೆಲಸವನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೆಸರಾಂತ ಕಾಂಟ್ರಾಕ್ಟರ್ ವಿಲ್ಸನ್ ಲೋಬರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಪ್ರೀತಿಯಿಂದ ನಾವು ವಿನ್ಸಿ ಎಂದು ಕರೆಯುತ್ತೇವೆ. ಪಲ್ಯ ಮನ್ಮನಾಚೆ ಪುಸ್ತಕ ಸ್ವೀಕಾರ ಕರ್ಚಿ. ಹಮೀದ್ ರವರು ಸನ್ಮಾನಿಸಲು ನಮ್ಮೊಂದಿಗಿದ್ದಾರೆ. ವಿನ್ಸೆಂಟ್ ಡಿಸೋಜಾ, ನೀವು ವೇದಿಕೆಗೆ ಬರುವುದು ವಿನ್ಸೆಂಟ್ ಡಿಸೋಜಾ ಧರ್ಮತೋಟ. ಜೆಸಿ ಬಾಯಿ. కై చెప్పాలి దాటి పట్టుగా. पल्यमाक सर बरें आमी मागता ह्या ग्रामांत सर अभिवृद्धी जावं दी. तशेंच हांगा सर एकली म्हणटे आसा फुडल्या दिसांनी अध्यक्ष जावं दी म्हणून. ಇದೆರಡು ಅಧ್ಯಕ್ಷರಿಗೆ ಸನ್ಮಾನಿಸಿ ನಾವೀಗ ಸನ್ಮಾನವನ್ನು ನಡೆಸಿದ್ದೇವೆ. ಹಾಗೆ ಪಾವೂರು ನಾಗರಿಕ ಸಮಿತಿ ಇವರು ಒಂದು ಹಾಡನ್ನು ಸಿದ್ಧಪಡಿಸಿದ್ದಾರೆ ಹುರಿದುಂಬಿಸಲಿಕ್ಕೆ ವಿಜೇತರಿಗೆ. ಆ ಹಾಡನ್ನು ಈಗ ನಾವು ಪ್ಲೇ ಮಾಡ್ತೇವೆ. ನಾಗರಿಕ ಸಮಿತಿ ನಮ್ಮೂರ ಅಂಗಳದಲ್ಲಿ ಮೆರೆಯುತ್ತಿದೆ. ಪ್ರೀತಿಯಿಂದ ಮತ ನೀಡಿದ ಮತದಾರ ಪ್ರಭುವಿಗೆ ಅಭಿನಂದನೆ. ನಾಡವಳಿಕೆಗೆ ತೊಡೆತಟ್ಟಿದ ಅಭ್ಯರ್ಥಿ ನಮ್ಮ ಗುರಿ ಮುಟ್ಟಿದ. ಓ ಅಣ್ಣಯ್ಯ ಪಾಟಮ್ಮಯ್ಯ ಆಗಿದ್ದ ಕೂಗಿದ್ದ ನಡಿದಾಡುವ ನಗಲು ನಾಗರಿಕ ಸಮಿತಿಯ ಸೊಕ್ಕು ಒಟ್ಟು ಉಳಿಪಾಡುವ ನೀ ಕೈ ಕೊಟ್ಟು
ಕಿರಣ ನಾಡ ಕಟ್ಟಿದು ನವ ತೋರಣ ಜಾತಿ ಭೇದ ತೋರದು ನಡೆಯೋ ವಲ್ಲನ್ನ ಅಭಿಮಾನ ಅನಯ್ಯ ತಮ್ಮಯ್ಯ ಭಾರತ ಕೈಗ ನೀವು ನಗರ ನಾಗರಿಕ ಸಮಿತಿಯ ಸೋಕು ಒಟ್ಟು ತುಳಿಪಾಡುವ ನೀ ಕೈ ಕೊಟ್ಟು ಚಂದ್ರಾವತಿ ಅಕ್ಕ ಗೆಲ್ತಿದ್ದೀರಿ ಊರುದು ಊರೇ ಗೆಲ್ಪಾಯಿರಿ ವಾದಿರಟ್ಟಂಡಿ ಗೆಲ್ತಿನ ನಮ್ಮ ದಯಾನಂದನ್ನೇ ಮಮತಾ ಅಕ್ಕ ಕಷ್ಟ ಸುತ್ತು ದೂರದಲ್ಲದೆ ನಮ್ಮ ಒಟ್ಟಿಗೆ ಒಳ್ಳೆ ರಕ್ತ ಓ ಅಣ್ಣ ಒಳ್ಳೆಣ್ಣ ಜಪ್ಪಾಡಿ ಗಂಟ ಕಟ್ಟೈತೆ ಒಮ್ಮೆ ನೋಡಿ ಇಲ್ಲಿ ಮತದಾರ ಮಾಡಿದ ಮೋಡಿ ನಾವು ನಲಿಯುವ ವಿಜಯವ ಹಾಡಿ ನಾಗರಿಕ ಸಮಿತಿ ಇಂದು ನಮ್ಮೂರ ಅಂಗಳದಿ ಮೆರೆಯುತ್ತಿದೆ ಪ್ರೀತಿಯಿಂದ ಮತ ನೀಡಿದ ಮತದಾರ ಪ್ರಭುವಿಗೆ ಅಭಿನಂದನೆ ನಾಡವಳಿಕೆಗೆ ತೊಡೆತಟ್ಟಿದ ಅಭ್ಯರ್ಥಿ ನಮ್ಮ ಗುರಿ ಮುಟ್ಟಿದ ಓ ಅಣ್ಣಯ್ಯ ಪಾತಮ್ಮಯ್ಯ ಹಾಕುತ್ತ ಕೂಗುತ್ತ ನಲಿದಾಡುವ ನಗಲು ನಾಗರಿಕ ಸಮಿತಿಯ ಸೋಕು ಒಟ್ಟು ತುಳಿಪಾಡುವ ನೀ ಕೈ ಕೊಟ್ಟು ಅಂತ ನಾವು ಅವರಿಗೆ ಹುರಿದುಂಬಿಸಬೇಕು. ಕೈ ಚಪ್ಪಾಳೆ ಅವರಿಗೆ. ನಾಗರಿಕ ಸಮಿತಿ ವತಿಯಿಂದ 3 ಜನ ಸೋಲನ್ನು ಕಂಡವರು, ಅವರಿಗೆ ನಾವು ಇಲ್ಲಿ ಹೂವನ್ನು ನೀಡಿ ಗೌರವಿಸುತ್ತೇವೆ. ನಾಗರಿಕ ಸಮಿತಿಯ ಇತರ ಸದಸ್ಯರು ಇಲ್ಲಿ ಮುಂದೆ ಬರುವುದು, ಪಾವೂರು ನಾಗರಿಕ ಸಮಿತಿಯ ಇತರ ಸದಸ್ಯರು ಮುಂದೆ ಬರುವುದು ಹಾಗೂ ಇಲೆಕ್ಷನ್ ನಲ್ಲಿ ಸೋಲುಕೊಂಡವರನ್ನು ಗೌರವಿಸುವುದು. ಬಲೆ ಬೇತ ಮೆಂಬರ್ಸ್ ನಕಲ್ ಬಲೆ ಇಡೆ. ಮೊದಲನೇದಾಗಿ ಲಕ್ಷ್ಮಣ್ ಸಾಲಿಯನ್ ತಾವು ಮುಂದೆ ಬರುವುದು, ತಮ್ಮ ಗೌರವವನ್ನು ಸ್ವೀಕರಿಸುವುದು. ನೆಕ್ಸ್ಟ್ ಇಲೆಕ್ಷನ್ ಇರಕ್ಕೆ ಎಂದು ಬರೋಡು ಬಂಡದು ಇಂಕಲ್ ಕೇಳೋದಿಲ್ಲ, ಅಂಚನೆ ನಟ್ಟೊಂದಿಲ್ಲ ದೇವೇರಿಡ. ಸ್ವಲ್ಪ ಮತಗಳ ಅಂತರದಿಂದ ಅವರ ಸೋಲು ಕಂಡಿದ್ದಾರೆ. ಆದರೂ ನಾವು ಅವರ ಬೆನ್ನು ತಟ್ಟಬೇಕು. ಸ್ಪರ್ಧಿಸಿದ್ದಾರೆ, ಪೈಪೋಟಿಯನ್ನು ನೀಡಿದ್ದಾರೆ, ಫೈಟ್ ನೀಡಿದ್ದಾರೆ. ಲಕ್ಷ್ಮಣ್ ಸಲ್ಯಾನ್ ರವರು ಮುಂದೆ ಬರುವುದು. ಹೂಗುಚ್ಛದ ಗೌರವ ಅವರಿಗೆ ನಾಗರಿಕ ಸಮಿತಿ ವತಿಯಿಂದ. ಲಕ್ಷ್ಮಣನ್ನ ಇರು ಮೋಕೆಡೆ ಈ ಪುಷ್ಪಗುಚ್ಛನ್ನು ಸ್ವೀಕಾರ ಮಾಡಿಕೊಡು. ಶ್ರೀಯುತ TH ಅಬ್ಬಸ್, ಪೂಂಜೇರು ಶ್ರೀಯುತ ಚಂದ್ರಸ್ ಪೂಂಜೇರು TH ಅಬ್ಬಸ್ಗೆ ಮೇರ್ಪೂತ ಗುಚ್ಛದಿದ್ದು ಸನ್ಮಾನ ಕೊರಂದಿಲ್ಲ. ಶ್ರೀಮತಿ ಗ್ಲಾಡಿಸ್, ग्लॅडिस बॅन वल्यामाच्या पाटल्यानरावनं वल्याम या पटे जिकयला आणि एक पटे वल्याम तुका सांगत देऊन तुका जिकयता. होय होय वल्याम पणंदुल्लेर ಎನ್ನ ಬಡಿದಿಗೆ ಯಾನ ಪೂ ಕೊರಲಿ ಆ ಬಂಡದು ಏರಾಣ ಬಡ್ಚು ಪಣವೇರ ಇರಿ ಯಾಪಲ ಕೊರಲಿ ಇರೆಗ್ ರೈಟ್ಸ್ ಉಂಡು. ನಮ್ಮೊಂದಿಗೆ
ಇನ್ನು ಇಬ್ರು ಸದಸ್ಯರಿದ್ದಾರೆ. ಜಯಬೇರಿ ಗಳಿಸಿದ್ದವರು ಅಜೀರು ಪಂಚಾಯತ್, ಇದರಲ್ಲಿ ವಾರ್ಡ್ ಒಂದರಲ್ಲಿ ಜಯಬೇರಿ ಗಳಿಸಿದಂತ ಸದಸ್ಯೆ ಫ್ಲೋರಿನ್ ಡಿಸೋಜರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ನಾವು ಗೌರವಿಸುತ್ತೇವೆ. ಫ್ಲೋರಿನ್ ಡಿಸೋಜ ತಾವು ಮುಂದೆ ಬರುವುದು. ಹಾಗೆ ಪಾವೂರು ಪಂಚಾಯತ್ನಲ್ಲಿ ಅನ್ಸಾರ್ ಇನೋಳಿ ಇವರು ಜಯಬೇರಿ ಗಳಿಸಿದ್ದಾರೆ. ಅವರು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವರಿಗೆ ನಾವು ಗೌರವಿಸುತ್ತೇವೆ. ಅನ್ಸಾರ್ ಇನೋಳಿ ತಾವುಗಳು ಮುಂದೆ ಬಂದು ಗೌರವವನ್ನು ಸ್ವೀಕರಿಸುವುದು. ಥ್ಯಾಂಕ್ ಯು. ದೇವಬರಂಕರು ಸೋಲ್ಮೇಲ್. ಹದಿನೇಳು ವಾರ್ಡ್ಗಳಿವೆ. 17 ವಾರ್ಡ್ಸ್, 17 ವಾರ್ಡ್ಗಳಿವೆ. ಹಾಗೂ ಎಲ್ಲ ವಾರ್ಡಿಗೆ ಒಬ್ಬೊಬ್ಬ ಮುಖ್ಯಸ್ಥ ಇರ್ತಾರೆ. ಅವರಿಗೆ ನಾವು ಗುರಿಕಾರರು ಹೇಳ್ತೇವೆ. ಕೃಷ್ಣರವರು ಗುರಿಕಾರ ಅಂತ ಹೇಳ್ತಾರೆ. ಹಾಗೂ ಈ ಪರಿಸರ, ಈ ಮನೆ ವಲ್ಯಂನ ಕೆಳಗಿನ ಮನೆ ಮಜಿಕಟ್ಟ ವಾರ್ಡ್, ಮಜಿಕಟ್ಟ ಮಾಗಣೆ ಪಣೊಲಿ. ಈ ಮಾಗಣೆಡು 10 ವರ್ಷ ಗುರಿಕಾರೆ ಆದ ಸೇವಾ ನಿವೃತ್ತಿಗೊಂಡಿರುವ ರೋಷನ್ ಲೋಬೋ ಇವರನ್ನು ನಾವು ಗೌರವಿಸುತ್ತೇವೆ. ರೋಷನ್ ಲೋಬರವರು ವೇದಿಕೆಗೆ ಬರುವುದು. ವರ್ಷ ಅಂಚೆ ಅರಗಿತ್ತೆ ಮೂಜಿ ವರ್ಷ ರೆಸ್ಟ್. ನೆಕ್ಸ್ಟ್ ಬೊಕ್ಕ ಪಿರಾ ಕಂಟೆಸ್ಟ್ ಮಲ್ತದ ಜನಪಿರ ನೇಮಕಗೊಂಡ ಪಿರಾ ಗುರಿಕರೆ ಅವಲಿ ಗರ್ಚಿ ಕುಟ್ಮಾಚಿ ಹಂಗ ಸರ್ಮುಕಾರೆ ತಾತ್ ಅನಿ ಗುರ್ಕರಾಕ್ ಮಾನ್ ಕರ್ತಾದ್ ಮಾಜಿ ಗುರ್ಕರ ಮಾಕ್ ಮಜಿಕಟ್ಟ ಮಾಗಣೆಯ ಮಾಜಿ ಗುರಿಕರಾದ ಶ್ರೀಯುತ ರೋಷನ್ ಲೋಬೋ ಇವರಿಗೆ ಸನ್ಮಾನ. ಹಜೀರು ಚರ್ಚ್ ವ್ಯಾಪ್ತಿಯಲ್ಲಿ 17 ವಾರ್ಡ್ಗಳಿವೆ. 17 ವಾರ್ಡ್ಗಳಲ್ಲಿ ಮಜಿಕಟ್ಟ ಒಂದು. ನೆಕ್ಸ್ಟ್ ಮನಸ್ ಮಲ್ತನ ನೆಕ್ಸ್ಟ್ ಪಂಚಾಯತ್ ಇಲೆಕ್ಷನ್ ಮೇರ್ಲ ಕಂಟೆಸ್ಟ್ ಮಲ್ಪೋಲಿ. ನಿವೃತ್ತಿಯಾಗುವಾಗ ಇನ್ನೋರ್ವ ಅಧಿಕಾರಿ ಬರ್ತಾರೆ. ಓರ್ವ PDO ಟ್ರಾನ್ಸ್ಫರ್ ಆಗ ಇನ್ನೊಂದು PDO ಬರ್ತಾರೆ. ಓರ್ವ ವಿಲೇಜ್ ಅಕೌಂಟೆಂಟ್ ಟ್ರಾನ್ಸ್ಫರ್ ಆಗುವಾಗ, ರಿಟೈರ್ ಆಗುವಾಗ ಇನ್ನೋರ್ವ ಹೊಸ ವಿಲೇಜ್ ಅಕೌಂಟೆಂಟ್ ಬರ್ತಾರೆ. ಹಾಗೆಯೇ ರೋಷನ್ ಲೋಬೋ ರಿಟೈರ್ಡ್ ಆಗುವಾಗ ನೂತನ ಗುರಿಕಾರರು ಜೆರಾಲ್ಡ್ ಬ್ರ್ಯಾಕ್ಸ್ ಇವರು ಚುನಾಯಿತರಾಗಿದ್ದಾರೆ, ನೇಮಕರಾಗಿದ್ದಾರೆ. ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸುವಾಗ ಅವರಿಗೆ ಈಗ ಸನ್ಮಾನಿಸುತ್ತೇವೆ. ಇದ್ರೆ ಫ್ಲೈಟಿಗೆ ಅರ್ಧ ಗಂಟೆ ಇದ್ರೆ ಸಹ ಅವರು ಇಲ್ಲಿಂದ ಬಚ್ಪೆಗೆ ತಲುಪಿಸ್ತಾರೆ ಜೀಪಲ್ಲಿ. ಹೊಸ ಗುರಿಕಾರರು ಮಜಿಕಟ್ಟೆ ಮಾಗಣೆಯ ನವ ಗುರುಕರಾಮ್ ಜರಿ ಚೌದಿ ಅಂತ ಯಾವಡೆ ಅಂದನ್ಗೆ ಇಲ್ಲ ಬರೇ ಪಾಂಡು ಸೌಂದಿ ಏಕ್ ಒಡ್ಸೋಡೊಂದಿ ಮಾಗಣೆ ವಾಡೊಂದಿ ಮಾಯ ಮೊಗ್ಸೋಡೊಂದಿ ಮಣಾಮಿ ಮಕ್ತಾವ್ ಸಂಗತಾಸ್ ಬರಿ ಬರಿ ಕಮಾಲ್ ಸೌಂದಿತ್ ಮಣಾಮಿ ಆಶೇತಾವ್ साहित्य दुबळे धाकट्यांच्या कार्याक ताणें धर्मार्थ शाम्याना दिल्ली आसा, धर्मार्थ चारान दिल्ली आसात, 5 दिल्ली जावन आसात. असली बरी कामां जायतीं तो करते आसा. आदल्या फावटी तो प्रतिनिधी जावन आसल्या वेळार मरणाचे मिसाक वा मरणा दिसा खंयचेय ट्रीप मारले भाड्यान तो घेनातलो. असली बरी सुमार कामां केल्लीं ताणें आसात. ಮಾಗಣೆಯಲ್ಲಿ ಮರಣ ಆದಾಗ ಚರ್ಚಿಗೆ ಹೋಗುವ ಇತರ ಖರ್ಚುಗಳ ಬಾಡಿಗೆ ಅವರು ತೆಗೆದುಕೊಳ್ಳುವುದಿಲ್ಲ. ಅಂಥದ್ದೊಂದು ಒಳ್ಳೆ ಕಾರ್ಯ ಅವರು ಮಾಡಿದ್ದಾರೆ. ಹಿಂದೆ ಪ್ರತಿನಿಧಿಯಾಗಿರುವಾಗ ಸೇವಾ ಮನೋಭಾವ ಅವರಲ್ಲಿದೆ. ಈ ಸನ್ಮಾನ ಸಮಾರಂಭಡ್ ಏರ್ನಲ ಸ್ಪೀಚ್ ಇಜ್ಜಿ, ಏರ್ನಲ ಭಾಷಣ ಇಜ್ಜಿ ಆಂಡ ಧನ್ಯವಾದ ಒಂಜಿ ಉಂಡು. ದಯಮಂಡ ವಲ್ಯಂನ ಮನಸ್ಸು ಬಂಗಾರ ಅರೆಗದಾದ ಇತ್ತುಂಡಲ್ಲ ಪಣ್ಣೋಡು ಮತದಾರರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಬಯಸ್ತಾರೆ ಶ್ರೀಯುತ ವಲೇರಿಯನ್ ಡಿಸೋಜರ್ ಅವರು. ಈ ಶುಭ ರಾತ್ರಿಯ ಹೊತ್ತಿಗೆ ನಮ್ಮ ಕರೆಗೆ ಹೋಗೊಟ್ಟು ಇಲ್ಲಿ ಬಂದಿದ್ದೀರಿ. ನಮ್ಮೆಲ್ಲರಿಗೆ ಧನ್ಯ ಹೇಳುವಂಥದ್ದು ನಮ್ಮ ಕರ್ತವ್ಯ. ವಿಶೇಷ ಏನಂದರೆ ಪಾವೂರು ನಾಗರಿಕ ಸಮಿತಿ ವತಿಯಿಂದ ನಮ್ಮನ್ನು 4 ಜನನ್ನು ಅಭೂತಪೂರ್ವವಾಗಿ ಗೆಲುವು ಸಾಧಿಸಿಕೊಟ್ಟಿದ್ದೀರಿ. ನಿಮಗೆ ನಾನು ಧನ್ಯವಾದವನ್ನು ಹೇಳಲೇಬೇಕಾದ ವಿಷಯ.
ಆದ್ದರಿಂದ ಎಲ್ಲ ಮತದಾರ ಬಾಂಧವರಿಗೆ, ನಮ್ಮ 4 ಜನರನ್ನು ಗೆಲುವಿಸಿದ ಎಲ್ಲ ಮತದಾರ ಬಾಂಧವರಿಗೆ ನನ್ನ ಧನ್ಯವಾದಗಳು. ಇನ್ನೊಂದು ವಿಶೇಷ ಏನಂದ್ರೆ, ನನಗೆ ಮೊದಲ ಮತದಾನ ಹಾಕಿದವರೊಬ್ಬರು ಇದ್ದಾರೆ. ಅವರು ನಾನು ಹೇಳಲೇಬೇಕಾಗಿದ್ದು, ಮೊದಲ ಮತದಾನ ಬೆಳಿಗ್ಗೆ ಬಂದು ಕಾದ್ಕೊಂಡು ಫಸ್ಟ್ ಮತವನ್ನು ಹಾಕಿದ್ದಾರೆ. TH ಅಬ್ಬು ಅವರು ಮುಂದೆ ಬರಬೇಕು, ನಮ್ಮಿಂದ ಒಂದು ಆಹಾರವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೆ. ಜೋರಾಗಿ ಕೈ ಚಪ್ಪಾಳೆ. ಎಲ್ಲ ಮತದಾರ ಪ್ರಭುವಿಗೆ ಸಂದ ಗೌರವ. ಇನ್ನೊಬ್ರು ನಮಗೆ ಹೆಗಲು ಕೊಟ್ಟು, ನಾನು ಈ ಮತದಾನಕ್ಕೆ ನಿಲ್ಲುವುದಿಲ್ಲ ಅಂತ ಹೇಳುವಾಗಲೂ ಮನೆಯಲ್ಲಿ ನಿಲ್ಲದೆ ನನ್ನನ್ನು ಒಂದು ದಿವಸ ಆದರೂ ನಿಲ್ಲುವಂಥ ಪರಿಸ್ಥಿತಿ ಮಾಡಿದಂಥ ಅಶ್ಫಾಕ್ ಕಿನ್ನೋಳಿ ಅವರು ಮುಂದೆ ಬರಬೇಕು. ಅವರು ಕೂಡ ನನ್ನ ಹೂವಿನ ಹಾರವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತೇನೆ. ಅಶ್ಫಾಕ್ ಯಾರು ವಲ್ಯಮ್ಗ ಪುಗೆಲ್ ಕೊರ್ದು ಸಪೋರ್ಟ್ ಮಾಡ್ತಿದ್ದೀರಿ. ಇನ್ನೊಬ್ಬ TH ನಜೀರ್ ಅವರು ಕೂಡ ಮುಂದೆ ಬರಬೇಕು. ವೇಣುಗೋಪಾಲ್ ಮತ್ತು ಡೇನಿಯಲ್ ಡಿಸೋಜಾ, ಇನ್ನು ಅರ್ಬಿದೊಡ್ಡರ ಗುರ್ಕಾರಿ. सर्वांगा में तालियों बेटी यहाँ कई चप्पाळे. ಪಾವೂರು ನಾಗರಿಕ ಸಮಿತಿಯ ವಿಜಯೋತ್ಸವ ಇಲ್ಲಿ ನಡೀತಾ ಉಂಟು ವಿಜೃಂಭಣೆಯಿಂದ. ನಾಲ್ಕು ಜನ ಚಾಚು ತಪ್ಪದೆ ಮಾಡಿಕೊಡ್ತೇನೆ ಎಂದು ಈ ಮೂಲಕ ನಿಮಗೆ ತಿಳಿಯಪಡಿಸ್ತೇನೆ. ಥ್ಯಾಂಕ್ ಯು.